ಇಂಟೀರಿಯರ್ ಸೇವಾ ಕ್ಷೇತ್ರದಲ್ಲಿ ಮಂಗಳೂರಿಗೆ ಮತ್ತೊಂದು ಸಂಸ್ಥೆಯ ಸೇರ್ಪಡೆಯಾಗಿದೆ. ಎಂಪವರ್ ಇಂಟೀರಿಯರ್ಸ್ನ ನೂತನ ಶೋರೂಮ್ ನಗರದ ಹೊರವಲಯದ ಕುಡುಪು ಪಾಲ್ದನಿಯಲ್ಲಿ ಶುಭಾರಂಭಗೊಂಡಿತು. ಇಂಟೀರಿಯರ್ ಕೆಲಸಕ್ಕೂ ಸಾಲ ಸೌಲಭ್ಯ ನೀಡುವ ಹೆಗ್ಗಳಿಕೆಗೂ ಸಂಸ್ಥೆ ಪಾತ್ರವಾಗಿದ್ದು, ಚಿತ್ರನಟ ಭೋಜರಾಜ ವಾಮಂಜೂರು, ಸಂತ ತೆರೆಸಾ ಚರ್ಚ್ನ ಧರ್ಮಗುರು ಫಾದರ್ ಆಲ್ಬನ್ ಡಿಸೋಜಾ ಸಹಿತ ಇತರ ಗಣ್ಯರು ಸೇರಿ ನೂತನ ಶಾಖೆಯನ್ನು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಚಿತ್ರನಟ ಭೋಜರಾಜ ವಾಮಂಜೂರು ಶುಭ ಹಾರೈಸಿದರು. ನಮಸ್ಕಾರ. ಎಂಪವರ್ ಇಂಟೀರಿಯರ್ಸ್ ಈ ಸಂಸ್ಥೆಯೇ ಉದ್ಘಾಟನೆ ಆಗಿ ನಮ್ಮ ನೀರು ಮಾರ್ಗದಲ್ಪನೆ ಮಸ್ತ್ ಖುಷಿ ಆವನುಂಡು. ಒಂದು ನಮ್ಮ ಸಂಸ್ಥೆ ಪನಿಯರೆ ದಯಪಂಡ ಇಂಪೀರಿಯರ್ ಏನು ಜಾಯಿನ್ ಆದ ನಿಶಾನೊಟ್ಟಿಗೆ ಒಂದು 2.5 ವರ್ಷ ಕರೀಡು ಅಲ್ತಿರ್ದ ಬೊಕ್ಕ ಏನ ಜೀವನದ ಅದನ್ನ ಬಲ್ಪು ತೋಜಿಲೆಕ್ಕ ಬಲ್ಪು ತೋಜಿದ್ದೀನಿ ಅವೇ ಬಲ್ಪುಡೆ ಹೋಗೋದಿಲ್ಲ ಐತೆ ಮಸ್ತ್ ಖುಷಿ ಆವನುಂಡು. ಇಂಚಿನ ಮಸ್ತ್ ಮಧ್ಯಮ ವರ್ಗದ ಜನಗಳಿಗೆ ಕೈ ಪತ್ತೊಂದು ದಿರ್ತದೆ ನಡಪ ಒಂದು ಒಪ್ಪಿನಂಚಿನ ಶಕ್ತಿ ಸಾಮರ್ಥ್ಯ ಈ ಸಂಸ್ಥೆಗುಂಡು. ನಿಶಾನನ ವಿಷಯ ಬಂದಾಗ ಆಯ್ತು ಮುಖ್ಯ ರೂವಾರಿ ನಿಶಾನನ್ನೇ ಅರ್ನ ವಿಚಾರ ಬಂದಾಗ 6 ಎಡ್ಡೆವಡು ಅನ್ನೊಟ್ಟಿಗೆ ಇತ್ತಿನಕ್ಕೂ ಎಡ್ಡೆವಡು ಅಂಚಿನ ಮನಸ್ಥಿತಿ ಇತ್ತಿನಾರ ಅಂಚೋದು ಪುನಗ ಯಾನ ಈ ಸಂಸ್ಥೆಗೆ ಜಾಯಿನ್ ಆದ 2.5 ವರ್ಷ ಕರೀಡು ಮಸ್ತ್ ನಿಷ್ಠೆಡು ಮಾತೆಲ್ಲ ಎಡ್ಡೆವಾಡು ಉಂಟು ಒಂಜೇ ದೇಹ ಹೊತ್ತೊಂದು ಮಾತೆಲ್ಲ ಎಡ್ಡೆವಾಡು ಉಂಟು ಒಂಜೇ ಮನಸ್ಸನ್ನು ಹೊತ್ತೊಂದು ನಿಂಬರ್ಪಣಂಚಿನ ಈ ಸಂಸ್ಥೆ ಮಾತೆಲ್ಲ ಮಸ್ತ್ ಖುಷಿಟ್ಟು ನೆಟ್ಟು ವರ್ಕ್ ಮಲ್ತೊಂದಿರು. ಈ ಸಂಸ್ಥೆಲ್ಲ ಒಂದು ಹೊಸತ್ ಸಂಸ್ಥೆ ಫರ್ನಿಚರ್ದ ಓಪನಿಂಗ್ ಆಡಿದೆ. ಆಮೇಲೆ ಇಲ್ಲಾಗ ನಂಗೆ ಇಂಚಿನ ಮಾದ ವಸ್ತುಗಳು ಕೂಡ ಅವು ಮಾತ ಮೂಲು ವ್ಯವಸ್ಥಿತವಾದ ತಿಕ್ಕೊಂಡು ಐತೊಟ್ಟಿಗೆ ಫೈನಾನ್ಷಿಯಲಿ ಬಂಗತ್ತಿನ ದಂಡ ಮೂಲೆ ನಮ್ಮನೆ ಬ್ಯಾಂಕ್ ಕಡೆ ಲೋನ್ ಹಾಕೋದು ಆ ಲೋನ್ ಮಲ್ತು ಕೊಡ್ದು ಭಾರಿ ನಂಗೆ ನಮ್ಮ ಏನು ನೀಡಿಲ್ಲ ಜಾಸ್ತಿ ಎಡ್ಡೆ ಸುಪೀರಿಯರ್ ಕ್ವಾಲಿಟಿ ತೊಟ್ಟಿಗೆ ಈ ನಮ್ಮ ಈ ಸಂಸ್ಥೆ ಬುಳೆವೊಂದುಂಡು ಮಲ್ನಾತ್ ಎಡ್ಡೆ ಆವಡು ಮಸ್ತ್ ಜನಕ್ಕೆ ಕೆಲಸ ಆವಡು ಮಸ್ತ್ ಜನಕ್ಕೆ ನೆಟ್ಟು ಉಪಯೋಗ ಆವಡು ಈ ಸಂಸ್ಥೆ ಬುಳೆವಾಡೊಂದು ಯಾನು ದೇವರ ಪ್ರಾರ್ಥನೆ ಮಲ್ಪೆ ಮಾತೆಲ್ಲ ಸಂಸ್ಥೆ ಬಲೆ ಜಾಯಿನ್ ಆಲೆ ನಿಕ್ಲಿಕ್ಕೆ ಬೊಕ್ಕದ ಅನುಭವ ದಯಪಂದಾಗ ನೆಟ್ಟು ಆತು ಎಡ್ಡೆಡ್ಡೆ ವಿಚಾರಗಳು ಸೇರಲಿ ನಮ್ಮ ಕಷ್ಟಗೂ ಸರಿಯಾದ ಜನ ಸಾಧನೆ ತೋರಿಸ್ಬೋಣ ಸಂಸ್ಥೆ ಮಸ್ತ್ ಎಡ್ಡೆವಾಡು ಮಾತ್ರೆಲ್ಲ ಎಡ್ಡೆವಾಡು ಮಾತು ಈ ಶುಭಾಶಯದೊಟ್ಟಿಗೆ ಮಾತೆಲ್ಲ ಸುಳ್ಳು. ನಮಸ್ಕಾರ. ಇದೇ ವೇಳೆ ಸಂಸ್ಥೆಯ ಸ್ಥಾಪಕರಾದ ನಿಶಾನ್ ಕೃಷ್ಣ ಭಂಡಾರಿ ಮಾತನಾಡಿ, ನಮ್ಮಲ್ಲಿ ಫರ್ನಿಚರ್, ಸೋಫಾ ಸೆಟ್, ಕಾಟ್ ಸಹಿತ ಗೃಹ ಬಳಕೆಯ ಪೀಠೋಪಕರಣಗಳು ಶೂನ್ಯ ಬಡ್ಡಿದರದಲ್ಲಿ ಲಭಿಸುತ್ತದೆ. ಗುಣಮಟ್ಟದ ಇಂಟೀರಿಯರ್ ಕೆಲಸ ಮಾಡಿಕೊಡುವ ಜೊತೆಗೆ ಸಾಲದ ವ್ಯವಸ್ಥೆಯನ್ನು ಮಾಡುವ ಪ್ರಥಮ ಶೋರೂಮ್ ಆಗಿದೆ ಎಂದು ಹೇಳಿದರು. ಎಂಪವರ್ ಇಂಟೀರಿಯರ್ಸ್ ಪಂಡದು ನಮ್ಮ ಕುಲಶೇಖರದ್ದು ಉಲೈ ಬಂದಾಗ ನಮ್ಮ ಕ್ಯಾಂಬ್ರಿಡ್ಜ್ ಇಂಟರ್ನ್ಯಾಷನಲ್ ಸ್ಕೂಲ್ದ ಕೈತಲೆಡ್ ಉಪ್ಪುನಂಚಿನ ಒಂಜಿ ಶೋರೂಮ್ ಅಲ್ದ ನಮ್ಮ ಇಂಟೀರಿಯರ್ದ ಬೊಕ್ಕ ಫರ್ನಿಚರ್ ಐಟಮ್ಸ್ದ ನೆಟ್ ಇಲ್ಲಾಗ ಬೋಡೈನ ಮಾತ ಐಟಮ್ಸ್ ಹತ್ತಂದೆ ಮುಲ್ತ ವಿಶೇಷತೆ ದಾದ ಬಂದಾಗ ಇಂಟೀರಿಯರ್ಗೆ ಎಲ್ಲ ಲೋನ್ ಕೊರ್ಪುಜೀರು ಮುಲ್ಪಡ್ದು ನಮ್ಮ ಇಂಟೀರಿಯರ್ದ ನಮ್ಮ ಬೇಲೆ ಮಲ್ಪುನಾಂಡ ಕಿಚನ್ ಆತನ ಕಿಚನ್ ವಾರ್ಡ್ರೋಬು ಆತನ ಬೆಡ್ರೂಮ್ದ ವಾರ್ಡ್ರೋಬು ಕೆಲ್ಸಗೆ ಬೋಡಾಯಿನಂಚಿನ ಲೋನ್ ಫೆಸಿಲಿಟಿ ನಮ್ಮ ಈ ಸಂಸ್ಥೆ ತಿಕ್ಕೊಂಡು ಅಂಚಿನ ಒಂಜಿ ವ್ಯವಸ್ಥೆ ಮುಲ್ಪ ಮಲ್ದಿಂಡು ಒಕ್ಕ ಮಾತಿರ್ನಲ್ಲ ಸಹಕಾರ ಬೋರ್ಡು ಬಣ್ಣದು ಕೇನೊಂದು ಫರ್ನಿಚರ್ ಎಸ್ ಫರ್ನಿಚರ್ಡ್ ಸೋಫಾ ಸೆಟ್ ಹಿಡಿದು ಬತ್ತಿನ ನಮಗೆ ಮಸ್ತ್ ಐಟಮ್ಸ್ ಉಂಡು, ಕಾಟ್ಸ್ ಉಂಡು ಬೊಕ್ಕ ವೆರಿ ರೀಸನೇಬಲ್ ರೇಟೆಡ್ ವಿತ್ ಕ್ವಾಲಿಟಿ ಮೆಟೀರಿಯಲ್ ದೊಟ್ಟಿಗೂ ಮಲ್ದಿನಂಚಿನ ಪ್ರೊಡಕ್ಟ್ಸನ್ನು ನಮ್ಮ ಮುಲ್ಪ ಕೊರೊಂದುಲ್ಲ. ಅಂದು ಎಂಪವರ್ ಇಂಟೀರಿಯರ್ಸ್ದ ಫಸ್ಟ್ ಔಟ್ಲೆಟ್ ಅದು ಉಂಡು. ಇಂಚಿನ ಬ್ರಾಂಚಸ್ ಆಲ್ರೆಡಿ ನಮ್ಮ ಮೆಟೀರಿಯಲ್ಸ್ ಪಂಡ ವರ್ಕ್ಶಾಪ್ ನಮ್ಮ ಪಚ್ಚನಾಡಿ ಹಿಡಿತಿನ ಹಿಡ್ದವರ ಮುಲ್ಪ ಕೈತಲ್ಲ ಹಿಡಿದಿತ್ತಿನ ಹಿಡ್ದವರ ಎಂಕ್ಲೆ ಮಲ್ಪ ಈಸಿ ಅವನು ಹಾಂ ಎಂಕ್ಲನೇ ಹಾಂ EMI ಫೆಸಿಲಿಟಿ ಈಗ 50% ಎಂಕಲು ಲೋನ್ ಫೆಸಿಲಿಟಿ ಕೊರಪ 10 months ಐತೆ ಬೇತೆ ಬೇತೆ ಫೈನಾನ್ಸ್ ಸೆಕ್ಟರ್ ಇಂಚ ಕೊರೊಂದುಲ್ಲೇರಿ ಅಕುಲು ಖಾಲಿ ಐಟಮ್ಸ್ ಮಾತ್ರ ಕೊರೊಂದುಲ್ಲೇರಿ ನಮ್ಮ ಇಂಟೀರಿಯರ್ ಮಲ್ಪೆರ್ಲ ಎಂಕುಲು ಕೊರೊಂದುಲ್ಲ ಅವು ಅಕ್ಲಿಗೆ ಒಂಜಿ ಕಸ್ಟಮರ್ಗೆ ಆಪಿನಂಚಿನ ಬೆನಿಫಿಟ್ ಅಂಚಿ ಎಂಕಲ ಓನ್ ಎಂಕಲನೇ ಸೊಸೈಟಿ ಇಡು ಮಲ್ತು ಅನ್ ಎಸ್ ಇಂಟೀರಿಯರ್ಗೆಲ್ಲ ಮಲ್ತು ಕೊರಪ ವರ್ಕ್ ಮಲ್ಪೆರ್ಲ ಕೊರೊಂದು 0% ಇಂಟ್ರೆಸ್ಟ್ದ ಪ್ಲ್ಯಾನ್ ಮಲ್ದ 10 months EMIದ 0% ಇಂಟ್ರೆಸ್ಟ್ ಪ್ಲ್ಯಾನ್ ಮಲ್ದ ಎಸ್ ಎನ್ನ ಪುದರ್ ನಿಶಾನ್ ಪಂಡದು ನಿಶಾನ್ ಕೃಷ್ಣ ಭಂಡಾರಿ ಎಂಕುಲು ನೆಟ್ ಪಾರ್ಟ್ನರ್ ಆದುಲ್ಲ ಎಂದೆತ್ತ CEO ಬತ್ತದು ಕಿಶನ್ ಆಚಾರ್ಯ ಪಂಡದು ಆರಂದಿನ ಹ್ಯಾಂಡ್ ಓವರ್ ಥ್ಯಾಂಕ್ ಯು.
ಇನ್ನೋರ್ವ ಪಾಲುದಾರ ದೀಪಕ್ ಶೆಟ್ಟಿ ಮಾತನಾಡಿ, ಮನೆಗೆ ಬೇಕಾದ ಎಲ್ಲ ಫರ್ನಿಚರ್, ಪೀಠೋಪಕರಣಗಳು ಇಲ್ಲಿ ಲಭ್ಯವಿದ್ದು, ನೂತನ ಶೈಲಿಯಲ್ಲಿ ಹೊರಾಂಗಣ ಮತ್ತು ಒಳಾಂಗಣ ವಿನ್ಯಾಸ ಮಾಡುವ ನುರಿತ ಕೆಲಸಗಾರರನ್ನು ಸಂಸ್ಥೆ ಒಳಗೊಂಡಿದೆ ಎಂದು ಹೇಳಿದರು. ಎಂಪೀರಿಯಾ ಇಂಟೀರಿಯರ್ಸ್ ಇದರ ನಮ್ಮ ಹೊಸ ಶಾಖಾ ಕಚೇರಿ, ಮೊದಲ ಶಾಖಾ ಕಚೇರಿ ಇವತ್ತು ಮಂಗಳೂರಿನ ಪಾಲ್ದನೆ ಎನ್ನುವ ಪ್ರದೇಶದಲ್ಲಿ ಇವತ್ತು ಓಪನ್ ಆಗಿದೆ. ನಮ್ಮ ಪಕ್ಕದ ಚರ್ಚಿನ ಫಾದರ್ ಆಗಿರತಕ್ಕಂಥ ರೆನಾಲ್ಡ್ ಇವರು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಹಾಗೆ ನಮ್ಮ ಮಂಗಳೂರಿನ ಖ್ಯಾತ ಹಾಸ್ಯ ಕಲಾವಿದರಾಗಿರತಕ್ಕಂಥ ಭೋಜರಾಜ್ ವಾಮಂಜೂರು ಇವರು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಹಾಗೆ ನಮ್ಮ ಕಂಪನಿಯ CEO ನಿಶಾನ್ ಕೃಷ್ಣ ಭಂಡಾರಿ, ಹಾಗೆ ಎಂಪೀರಿಯಾ ಇಂಟೀರಿಯರ್ಸ್ ಇದರ CEO ಮಿಸ್ಟರ್ ಕಿಶನ್ ಆಚಾರ್ಯ ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಮಗೆ ಸಪೋರ್ಟನ್ನು ಸಹಕಾರ ಕೊಟ್ಟಿದ್ದಾರೆ. ನಮ್ಮಲ್ಲಿ ಇವತ್ತು ಪ್ರಥಮವಾದ ಒಂದು ನೂತನ ಶಾಖಾ ಕಚೇರಿ, ಅದೇ ರೀತಿ ಮೇಯ್ನ್ ಆದ ಆಫೀಸ್ ಇವತ್ತು ಇಲ್ಲಿ ಓಪನ್ ಆಗಿದೆ. ನಮ್ಮಲ್ಲಿ ಮನೆಗೆ ಬೇಕಾಗಿರತಕ್ಕಂಥ ಎಲ್ಲ ರೀತಿಯ ಒಂದು ಫರ್ನಿಚರ್ ಉಪಕರಣಗಳು ಅವೈಲೇಬಲ್ ಇದೆ. ಅದರ ಜೊತೆಗೆ ಇಂಟೀರಿಯರ್ ವರ್ಕನ್ನು ಕೂಡ ನಾವು ಜವಾಬ್ದಾರಿ ತಗೊಂಡು ಮಾಡ್ತಾ ಇದ್ದೇವೆ. ಇವತ್ತಿನ ಯುಗದಲ್ಲಿ ಹೊಸ ಮನೆ ಜೊತೆಗೆ ಹೊಸ ಒಳಾಂಗಣ ಮತ್ತು ಹೊರಾಂಗಣ ವಿನ್ಯಾಸ ಎರಡಕ್ಕೆ ಕೂಡ ನಾವು ಜಾಸ್ತಿ ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದೇವೆ. ಸೊ ಇಂಥ ಸಂದರ್ಭದಲ್ಲಿ ನಿಮಗೆ ಬೇಕಾದಂಥ ಆಕರ್ಷಕ ಡಿಸೈನ್ ಇರ್ಬೋದು, ಒಂದು ವೈಯಕ್ತಿಕವಾಗಿ ಯಾವ ಥರ ಡಿಸೈನ್ ಮಾಡಬೇಕು ಆ ಥರ ಒಂದು ಡಿಸೈನ್ ಮಾಡೋದ್ರಿಂದ ಹಿಡ್ಕೊಂಡು ಎಲ್ಲ ರೀತಿಯ ಒಂದು ವರ್ಕನ್ನು ನಾವು ನಮ್ಮ ಎಂಪವರ್ ಇಂಟೀರಿಯರ್ಸ್ ಮುಖಾಂತರ ಮಾಡಲಿಕ್ಕೆ ನಾವು ಸದಾ ರೆಡಿ ಇರ್ತಾ ಇದ್ದೇವೆ. ಅದೇ ರೀತಿ ಎಲ್ಲೂ ಇಲ್ಲದಂಥ ಒಂದು ಹೊಸ ಫೆಸಿಲಿಟಿ ಯಾವುದು ಅಂತ ಹೇಳಿದರೆ, ಸೊ ನಿಮಗೆ ಫರ್ನಿಚರ್ಗೆ ಲೋನ್ ಅಥವಾ ವರ್ಕಿಗೆ ಫರ್ನಿಚರ್ನ ಪ್ರಾಡಕ್ಟಿಗೆ ಲೋನ್ ಎಲ್ಲ ಕಡೆ ಕೂಡ ಸಿಗ್ತದೆ. ಆದರೆ ನಮ್ಮಲ್ಲಿ ಮೊದಲಿಗೆ ನಾವು ವರ್ಕಿಗೆ ಕೂಡ ನಿಮ್ಮ ಕೆಲಸಕ್ಕೆ ಕೂಡ ಲೋನನ್ನು ಕೊಡುವಂಥ ಒಂದು 0% ಇಂಟ್ರೆಸ್ಟ್ ಮುಖಾಂತರ ಲೋನನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ನಮ್ಮದೇ ಫೈನಾನ್ಸ್ನ ಮುಖಾಂತರ ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ನಾವು ಹರ್ಷ ಪಡ್ತಾ ಇದ್ದೇವೆ. ಸೊ ಮೊದಲ ಶೋರೂಮ್ ಇಲ್ಲಿ ಓಪನ್ ಆಗಿದೆ ನಮ್ಮ ಪಾಲ್ದನೆ ಹತ್ರ ನೀರ್ಮಾರ್ಗಕ್ಕೆ ಹೋಗುವ ರೂಟಲ್ಲಿ. ಸ್ವಲ್ಪ ಮೇಲ್ಗಡೆ ಬಂದರೆ ನಮ್ಮ ಕಂಪನಿಯ ಶೋರೂಮ್ ಇಲ್ಲಿ ಅವೈಲೇಬಲ್ ಇದೆ. ಸೊ ನಿಮ್ಮೆಲ್ಲರ ಸಹಕಾರ ಈ ಮೊದಲಿಂದ ಹೇಗಿತ್ತು ಅದೇ ಥರ ಇನ್ನು ಮುಂದೆ ಕೂಡ ನಮ್ಮ ಯೋಜನೆಗಳಿಗೆ ಇರುತ್ತೆ ಅಂತ ಹಾರೈಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕಿಶನ್ ಆಚಾರ್ಯ, ನಮಿತಾ ಕಿಶನ್, ಸಂಸ್ಥೆಯ ನಿರ್ದೇಶಕ ಚಂದ್ರಶೇಖರ್, ಗೋಕುಲ್ ಮಾರ್ಟ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಲೋಹಿತ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.